ಖಂಡಿತವಾಗಿ ಊರ್ಧ್ವಲೋಕದ ಒಂದು ಭಾಗದಲ್ಲಿ ಇರುವುದು ನಮ್ಮದೇ ಆಗಿರುವಂತ ಈ ಗಂಧರ್ವ ಲೋಕ. ಈ ಗಂಧರ್ವ ಲೋಕವನ್ನು ಅತಿ ವೈಭವದಿಂದ ಶಶಿಯ ಬೇರೆ ನೋಡು ಶರದಿಯ
ಶರದಿಯ ಬೆಳಗನು ಶಶಿಯ ಬೆಳಗನು ನೋಡು ಶರದಿಯ ಬೆಳಗನು ನೋಡು ಶಶಿಯ ಬೆಳಗನು ಅಲೆಯನು ಆಶಿಯ ಬೆಳಗನು ಆಶಾಗೆ ಯುವನು ಕಡಲ ಕದನಿಗೆ ಮೇಘವೇಗು ಶರದಿಯೊಳಗೆ ಆಶಾಗೆ ಬಾಹುಬೆಳೆದು ನಡೆಯುವುದೇನು ಕಡಲ ಕದನಿಗೆ ಆಗಲೋದು ಪಾನೆಯ ಆಗಲೋದು ಪಾನೆ
ಶರದಿಯನು ನೋಡಿ ಶಶಿಯ ಬೆಳಗನು ಆಶಾಗೆ ಮೊದಲ ಕಣ್ಣಿಗೆ ಆಶಾಗೆ ಅಕ್ಕ ಕಡಲ ಕಣ್ಣಿಗೆ ನೋಡಿ ಶರದಿಯಲೆಯನು ಕಂಡಿ ಶಶಿಯ ಬೆಳಗನು ನೋಡಿ ಆಶಾಗೆ ಕಡಲ ಶರದಿಯಲೆಯೇನೋ ಹಾಯಾಗಿದೆ ತಂಪಾಗಿದೆ ಹಾಯಾಗಿದೆ ತಂಪಾಗಿದೆ ಇನ್ನೆಂದಿಗೂ ಬಂದಿಗೂ ನನ್ನ ಮನಸ್ಸು ಆರು ಆರು